ಎಲ್ಡಿಎಫ್ ಮಂಜೇಶ್ವರ ಪಂಚಾಯತ್ ಸಮಾವೇಶ ಟಿವಿ ಥೋಮಸ್ ಹಾಲ್ನಲ್ಲಿ ನಡೆಯಿತು. ಸಮಾವೇಶವನ್ನು ಸಿಪಿಐಎಂ ರಾಜ್ಯ ಸಮಿತಿ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು. ಸಿಪಿಐ ನೇತರ ದಯಾಕರ್ ಮಠ ಅಧ್ಯಕ್ಷತೆ ವಹಿಸಿದ್ರು. ಸಿಪಿಐ ರಾಜ್ಯ ಸಮಿತಿಯ ಸದಸ್ಯ ಟಿ ಕೃಷ್ಣನ್, ಜೆಡಿಎಸ್ ನೇತಾರ ಡಾಕ್ಟರ್ ಖಾದರ್, ಸಿಪಿಐ ನೇತಾರಾದ ಎಸ್ ರಾಮಚಂದ್ರ ಪಡಾಜೆ, ಶ್ರೀಧರ್ ಮಠ, ಸಿಪಿಎಂ ನೇತಾರಾದ ಅಶ್ರಫ್ ಕುಂಜತೂರು, ಕರುಣಾಕರ್ ಶೆಟ್ಟಿ ಮೊದಲಾದವರು ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ಮಣ್ಣು ಮಣ್ಣಾದು ಬೇಲೆ ಮಾಡ್ಕೊಂಡ ಬೇಲೆ ಮಾಡ್ತದೆ ತಿರುಗಿದಿಲ್ಲ ಬಂದಾಗ ಒಂತೆ ಆಗ ಶೈಲಿ ಬಂದು ಖರ್ಚು ಕುಡಿಚೊಟ್ಟಿರೋ ಅಂಚೆ 45 ರೂಪಾಯಿ ಸುರಾಯಿನ ಪೆನ್ಷನ್ ಆದಳು ಇವಿದೆ 2 ವರ್ಷ ಗೌರ್ಮೆಂಟ್ 15 ಸಂದರ್ಭಗಳು ಹೆಚ್ಚಳ ಮಾಡ್ತಾರೆ. ಕಡೆಗೆ 2019 VS ಗೌರ್ಮೆಂಟ್ ಅಧಿಕಾರ ಕೊಡೋದು ಬಂದಾಗ 500 ರೂಪಾಯಿ ಅಂತ ಪೆನ್ಷನ್ 2014 ನವೆಂಬರ್ ತಾಲೂಕು ಉಮ್ಮನ್ ಚಾಂಡಿ ಗೌರ್ಮೆಂಟ್ 500 ರೂಪಾಯಿ ಸೇರಿಸ 500 ರೂಪಾಯಿ ಬಂತು. ಇಡೀ ಪೆನ್ಷನ್ ಲೈಫ್ UDF ದಾಗಲಿ 100 ರೂಪಾಯಿ ಮಾತ್ರನೇ ಆದದ್ದು ಕ್ಷೇಮ ಪೆನ್ಷನ್ ಕೂಡ ಅದು ಕೊಡಬೇಕು ನಮಗೆ ಗೊತ್ತು. ಆ 100 ರೂಪಾಯಿ ನಾವು 18 ತಿಂಗಳ ಕೊಡ್ತೀವಿ. ಪ್ರಖ್ಯಾಪನ ಮಾತ್ರನೇ ಆದ್ರೂ ಮಾಡ್ತಾರೆ. 2014 2 ವರ್ಷ ಜನಾಧಿಪತಿ ಮಂಡಳಿ ಗೌರ್ಮೆಂಟ್ ಆದದ್ದು ಪೆನ್ಷನ್ ಪೂರ್ತಿ ಆದ ಬರೀ ತೀರ್ಮಾನ ಮೂರು ಬ್ಯಾಂಕ್ ಬ್ಯಾಂಕ್ ಒಂದೇ ಇಲ್ಲಡೆ ಈ ಮಂಜೇಶ್ವರ ಪಂಚಾಯತ್ 42,000 ರೂಪಾಯಿ ದಿಕ್ಕರಂಜನ ಬಂದಿಲ್ಲ ಅಶೋಕ ಪೆನ್ಷನ್ 42,000 ರೂಪಾಯಿ ದಿಕ್ಕರಂಜನ ಮೋದಿ ಜನ ಗೆಲ್ಲುವುದು ಮಂಜೇಶ್ವರ ಪಂಚಾಯತ್ ಬಾಕಿ ಪೆನ್ಷನ್ ಕೊಟ್ಟು ಈ 2 ವರ್ಷ ಜನಾಧಿಪತಿ ಗೌರ್ಮೆಂಟ್ 5 ತಿಂಗಳ ಪೆನ್ಷನ್ ನಮ್ಮ ಸಾಂಪತ್ತಿಕ ಕೇಂದ್ರ ಸರ್ಕಾರ ನಮಗೆ ಕೊಡ್ಕೊಂಡಿನ ಪೈಸೆ ಕೊರೋನಾ ಬಾಧುವಾದ ಸಾಂಪತ್ತಿಕ ಪರಿಸ್ಥಿತಿ ನಮಗೆ ಈಗ ಇದು ಹೊಸ GST ಪತ್ರ ನೀಡಬೇಕು. ನಮಗುಂಟಾಯ ನಷ್ಟ 1,80,000 ಕೋಟಿ ರೂಪಾಯಿ ಆಗುವುದು ಕೇರಳ. ನಮಗೆ ಕೇಂದ್ರ ಗೌರ್ಮೆಂಟ್ಗೆ ನಮ್ಮ ಕೊಡ್ಕೊಂಡಿನ ಪೈಸೆದ 42 ಪೈಸೆ ನಮಗೆ ತಿಕ್ಕೊಂಡಿರ್ತದೆ ಲೋಕೆ. ಅವಾಗ ಮೋದಿ ಗುಜರಾತ್ ಮುಖ್ಯಮಂತ್ರಿ ಮೀಟಿಂಗ್ ಆಳಿದ ಪ್ರಧಾನಮಂತ್ರಿ ಯಾವ್ದು ಮನಮೋಹನ್ ಸಿಂಗ್ ತೂದು ಬಂದವು ಈ 42 ಪೈಸೆ ಕೊಡ್ತಾರೆ ಅಯ್ಯೋ ಪೈಸೆ ಕೊಡ್ಬೋದು 1 ರೂಪಾಯಿ ನಿಗಲು ಕೊಡೋದಾಗ ಅಯ್ಯೋ ಪೈಸೆ ಕೊಡ್ಬೋದು ಇದ್ದೆ ಕೇರಳ BR ಕುಮಾರರೆಡ್ಡಿ ಗೋರ್ಲೆಕ್ಕ ಕೊಡ್ಬೋದು ಮಾಮನ ಇಲ್ಲದ ಆಸ್ತಿ ಬರೆದಿ ನಮ್ಮ ಆರ್ಥಿಕ ಜಿಲ್ಲಾ ಪಂಚಾಯತ್ ಮಂಜೇಶ್ವರ ಡಿವಿಷನ್ ಅಭ್ಯರ್ಥಿ ಐರಿನ್ ಜಾಸ್ಮಿನ್, ಕುಂಜತೂರು ಬ್ಲಾಕ್ ಡಿವಿಷನ್ ಅಭ್ಯರ್ಥಿ ಗಣೇಶ್ ಕುಂಜತೂರು, ಮಂಜೇಶ್ವರ ಬ್ಲಾಕ್ ಡಿವಿಷನ್ ಅಭ್ಯರ್ಥಿ ರಮೇಶ್ ಉದ್ಯಾವರ, ಬಡಾಚೆ ಬ್ಲಾಕ್ ಡಿವಿಷನ್ ಅಭ್ಯರ್ಥಿ ದಯಾಕರ್ ಹೊಸಂಗಡಿ, ವಾರ್ಡ್ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ, ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyawar. Now at Mangalore.